ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಏಕೈಕ ಪುತ್ರರ ಆಗಮನದ ಮೂಲಕ ನೂತನ ಪ್ರಭೆಯಿಂದ ಶೋಭಿಸಲು ಇಚ್ಛಿಸಿದಿರಿ. ಅವರು ಕನ್ಯಾ ಮರಿಯಮ್ಮನವರಲ್ಲಿ ಜನಿಸುವುದರ ಮೂಲಕ ನಮ್ಮ ಮಾನವ ಸ್ವಭಾವದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದಿರಿ. ಹೀಗೆ ನಾವು ಒಂದು ದಿನ ಅವರ ಕೃಪಾವರದ ರಾಜ್ಯದಲ್ಲಿ ಅವರೊಡನೆ ಒಡನಾಡುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಮುವೇಲನ ಪ್ರಥಮ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸಮುವೇಲನನ್ನು ಮೂರನೆಯ ಸಾರಿ ಕರೆದರು. ಅವನು ತಟ್ಟನೆ ಏಲಿಯ ಹತ್ತಿರ ಓಡಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿರಲ್ಲ ಎಂದನು. ಹುಡುಗನನ್ನು ಕರೆದವರು ಸರ್ವೇಶ್ವರನೇ ಎಂದು ಏಲಿಗೆ ತಿಳಿಯಿತು. ಅವನು ಸಮುವೇಲನಿಗೆ, ಹೋಗಿ ಮಲಗಿಕೋ, ಮತ್ತೆ ಅವರು ನಿನ್ನನ್ನು ಕರೆದರೆ ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ ಎಂದು ಹೇಳು ಎಂದನು. ಸಮುವೇಲನು ಹಿಂದಿರುಗಿ ಹೋಗಿ ತನ್ನ ಸ್ಥಳದಲ್ಲೇ ಮಲಗಿಕೊಂಡನು. ಸರ್ವೇಶ್ವರ ಪ್ರತ್ಯಕ್ಷರಾಗಿ, ಇಂದಿನಂತೆಯೇ ಸಮುವೇಲನೇ ಸಮುವೇಲನೇ ಎಂದರು. ಸಮುವೇಲನು, ಅಪ್ಪಣೆಯಾಗಲಿ, ತಮ್ಮ ದಾಸನಾದ ನಾನು ಕಾದಿದ್ದೇನೆ ಎಂದನು. ಆಗ ಸರ್ವೇಶ್ವರ ಸಮುವೇಲನಿಗೆ, ನಾನು ಇಸ್ರಾಯೇಲರಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು. ಆ ವಿಷಯವನ್ನು ಕೇಳುವವರ ಕಿವಿಗಳೆರಡೂ ನಿಮಿರುವುವು. ಏಲಿಯ ಮನೆಯನ್ನು ಕುರಿತು ತಿಳಿಸಿದೆಲ್ಲವನ್ನೂ ಆ ದಿನ ತಪ್ಪದೆ ನೆರವೇರಿಸುವೆನು. ತನ್ನ ಮಕ್ಕಳು ದೇವದೂಷಕರು ಎಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ತಿದ್ದಲಿಲ್ಲ. ಈ ಪಾಪದ ನಿಮಿತ್ತ ಅವನ ಕುಟುಂಬವನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದೆ ಎಂದು ಅವನಿಗೆ ಮೊದಲೇ ತಿಳಿಸಿದೆನು. ಏಲಿಯ ಮನೆಯವರ ಅಪರಾಧವು ಎಂದಿಗೂ ಬಲಿಯಿಂದಾಗಲಿ ನೈವೇದ್ಯಗಳಿಂದಾಗಲಿ ಪರಿಹಾರವಾಗುವುದಿಲ್ಲವೆಂದು ಪ್ರಮಾಣ ಮಾಡಿದ್ದೇನೆ ಎಂದು ಹೇಳಿದರು. ಅನಂತರ ಸಮುವೇಲನು ಮಲಗಿ ಮುಂಜಾನೆಯಲ್ಲೇ ಎದ್ದು ಸರ್ವೇಶ್ವರನ ಮಂದಿರದ ಬಾಗಿಲುಗಳನ್ನು ತೆರೆದನು. ತಾನು ಕಂಡದ್ದನ್ನು ಏಲಿಗೆ ತಿಳಿಸಲು ಭಯಪಟ್ಟನು. ಆದರೆ ಏಲಿ, ಮಗನೇ ಸಮುವೇಲನೇ ಎಂದು ಕರೆದಾಗ ಅವನು, ಇಗೋ ಇದ್ದೇನೆ ಎಂದನು. ಏಲಿ ಅವನಿಗೆ, ಸರ್ವೇಶ್ವರ ನಿನಗೆ ತಿಳಿಸಿದ್ದೇನೋ, ಅವರ ಮಾತುಗಳಲ್ಲಿ ಒಂದನ್ನಾದರೂ ಮರೆ ಮಾಡಬೇಡ. ಮಾಡಿದೆಯಾದರೆ ಸರ್ವೇಶ್ವರ ಇಷ್ಟ ಬಂದ ಹಾಗೆ ನಿನ್ನನ್ನು ದಂಡಿಸಲಿ ಎಂದು ಹೇಳಿದನು. ಸಮುವೇಲನು ಮುಚ್ಚುಮರೆಯಿಲ್ಲದೆ ಎಲ್ಲವನ್ನೂ ತಿಳಿಸಿದನು. ಏಲಿ ಅದನ್ನು ಕೇಳಿ, ಅವರೇ ಸರ್ವೇಶ್ವರ, ತಮಗೆ ಸರಿ ಕಂಡಂತೆ ಮಾಡಲಿ ಎಂದನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ನನ್ನ ಜೀವೋದ್ಧಾರ ಆತನಿಂದಲೇ. ಆತ ನನಗೆ ದುರ್ಗ ರಕ್ಷಕ ಶರಣು. ನಾನೆಂದಿಗೂ ಕದಲಿ ಬೀಳೇನು. ಎನ್ನ ಮನಕ್ಕೆ ಶಾಂತಿ ದೇವರಿಂದಲೇ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ. ನನಗೆ ನಂಬಿಕೆ ನಿರೀಕ್ಷೆ ಆತನಿಂದಲೇ. ಆತ ನನಗೆ ದುರ್ಗ ರಕ್ಷಕ ಶರಣು. ನಾನೆಂದಿಗೂ ಕದಲಿ ಬೀಳೇನು. ಎನ್ನ ಮನಕ್ಕೆ ಶಾಂತಿ ದೇವರಿಂದಲೇ. ಎನ್ನ ಮನಕ್ಕೆ ಶಾಂತಿ ದೇವರಿಂದಲೇ. Hallelujah, 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 Hallelujah. ಮಹಾಪ್ರವಾದಿಯೊಬ್ಬನು ನಮ್ಮಲ್ಲಿ ಉದಯಿಸಿದ್ದಾನೆ. ದೇವರು ನಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ. Hallelujah, 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 Hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. 3 ದಿನಗಳ ಮೇಲೆ ಮಹಾದೇವಾಲಯದಲ್ಲಿ ಅವರನ್ನು ಕಂಡಾಗ ಅಲ್ಲಿ ಯೇಸು ಬೋಧಕರ ಮಧ್ಯೆ ಕುಳಿತುಕೊಂಡು ಅವರ ಉಪದೇಶವನ್ನು ಆಲಿಸುತ್ತಾ ಅವರಿಗೆ ಪ್ರಶ್ನೆ ಹಾಕುತ್ತಾ ಇದ್ದರು. ಬಾಲಕನ ಪ್ರಶ್ನೋತ್ತರಗಳನ್ನು ಕೇಳುತ್ತಿದ್ದ ಎಲ್ಲರೂ ಆತನ ಜ್ಞಾನವನ್ನು ಕಂಡು ಬೆರಗಾದರು. ತಂದೆ ತಾಯಿಗಳು ಮಗನನ್ನು ಅಲ್ಲಿ ಕಂಡು ವಿಸ್ಮಿತಗೊಂಡರು. ಆಗ ತಾಯಿಯು, ಕಂದ, ನಮಗೇಕೆ ಹೀಗೆ ಮಾಡಿದೆ? ನಿನ್ನ ತಂದೆಯು ನಾನು ಎಷ್ಟು ಕಳವಳಪಟ್ಟೆವಲ್ಲ, ನಿನ್ನನ್ನು ಹುಡುಕಿದೆವಲ್ಲ ಎಂದಳು. ಅದಕ್ಕೆ ಉತ್ತರವಾಗಿ ಯೇಸು, ನೀವು ನನ್ನನ್ನು ಹುಡುಕಿದ್ದೇಕೆ? ನಾನು ನನ್ನ ತಂದೆಯ ಆಲಯದಲ್ಲಿ ಇರಬೇಕೆಂದು ನಿಮಗೆ ತಿಳಿಯದೆ ಹೋಯಿತೆ ಎಂದರು. ಆದರೆ ಅವರ ಮಾತು ತಂದೆ ತಾಯಿಗಳಿಗೆ ಅರ್ಥವಾಗಲಿಲ್ಲ. ಬಳಿಕ ಯೇಸು ತಂದೆ ತಾಯಿಗಳೊಡನೆ ನಜರೇತಿಗೆ ಬಂದರು. ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು. ಈ ವಿಷಯಗಳನ್ನೆಲ್ಲ ತಾಯಿ ಮರಿಯಳು ತನ್ನ ಮನಸ್ಸಿನಲ್ಲೇ ಸಂಗ್ರಹಿಸಿ ಇಟ್ಟುಕೊಂಡಿದ್ದಳು. ಯೇಸು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚಾಗುತ್ತಾ ಬಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಎಲ್ಲರೂ ಒಮ್ಮೆ ನಿಮ್ಮ ಕರಗಳನ್ನು ಹೃದಯದ ಮೇಲಿಡಿ, ಕಣ್ಣುಗಳನ್ನು ಮುಚ್ಚಿ ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ತಂದೆಯಾದ ದೇವರೇ, ತಂದೆಯಾದ ದೇವರೇ,
ತಂದೆಯಾದ ದೇವರೇ, ತಂದೆಯಾದ ದೇವರೇ, ನನ್ನ ಮನಸ್ಸನ್ನು, ನನ್ನ ಮನಸ್ಸನ್ನು, ನನ್ನ ಆತ್ಮವನ್ನು, ನನ್ನ ಆತ್ಮವನ್ನು, ನನ್ನ ಶರೀರವನ್ನು, ನನ್ನ ಶರೀರವನ್ನು, ನನ್ನ ಜ್ಞಾನವನ್ನು ನನ್ನ ಜ್ಞಾನವನ್ನು ನಿಮ್ಮ ಚಿತ್ತಕ್ಕೆ ನಿಮ್ಮ ಚಿತ್ತಕ್ಕೆ ನಾನು ಸಮರ್ಪಿಸುತ್ತಿದ್ದೇನೆ. ನಾನು ಸಮರ್ಪಿಸುತ್ತಿದ್ದೇನೆ. ಪ್ರಭು ಯೇಸುವಿನ ಕರುಣೆಯು, ಪ್ರಭು ಯೇಸುವಿನ ಕರುಣೆಯು, ಪ್ರಭು ಯೇಸುವಿನ ಪ್ರೀತಿಯು ಪ್ರಭು ಯೇಸುವಿನ ಪ್ರೀತಿಯು ನನ್ನನ್ನು ತುಂಬಿಕೊಳ್ಳಲಿ. ನನ್ನನ್ನು ತಬ್ಬಿಕೊಳ್ಳಲಿ. ದೈವ ವಾಕ್ಯವು ದೈವ ವಾಕ್ಯವು ನನ್ನ ಹೃದಯದಲ್ಲಿ ನನ್ನ ಹೃದಯದಲ್ಲಿ ಬಿತ್ತಲ್ಪಡಲಿ. ನಾನು 100ರಷ್ಟು ನಾನು 100ರಷ್ಟು ಫಲ ಕೊಡುವಂತಾಗಲಿ. ಫಲ ಕೊಡುವಂತಾಗಲಿ. ಹಾಲೆಲೂಯ, 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 ಹಾಲೆಲೂಯ. ಹಾಲೆಲೂಯ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಬಾಲ ಯೇಸುವಿನ ಹಬ್ಬವನ್ನು ಆಚರಿಸಲು ನವೆನ ದಿನಗಳಲ್ಲಿರುವ ನಾವು ಆ ಬಾಲ ಯೇಸುವನ್ನ ನಮ್ಮ ಹೃದಯಕ್ಕೂ ನಮ್ಮ ಜೀವಿತಕ್ಕೂ ಸ್ವೀಕರಿಸುವ ಮುನ್ನ ನಮ್ಮ ಬಾಲ್ಯವನ್ನು ನೋಡುವ. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 41ನೇ ವಾಕ್ಯ ಹೇಳುತ್ತದೆ, ಮರಿಯಳ ವಂದನೆಯನ್ನ ಎಲಿಜಬೇತಳು ಕೇಳಿದ್ದೆ ತಡ, ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ದೇವರನ್ನು ಆಕೆಯನ್ನ ಸ್ತುತಿಸಿ ಪ್ರಾರ್ಥಿಸುತ್ತಾಳೆ. ಮಾತೆಯ ವಂದನೆಯನ್ನ ಕೇಳಿದ ತಕ್ಷಣ ಎಲಿಜಬೇತಳಿಗೆ ಪವಿತ್ರಾತ್ಮರ ಅಭಿಷೇಕವಾಯಿತು. ಆಕೆಯ ಗರ್ಭದಲ್ಲಿದ್ದ ಮಗು ಪವಿತ್ರಾತ್ಮ ಭರಿತನಾಗಿ ಆತ ಕುಣಿದಾಡುವುದನ್ನು ತಾಯಿ ಎಲಿಜಬೇತಳು ಅನುಭವಿಸಿದಳು. ಅನೇಕ ತಾಯಂದಿರನ್ನ ನಮ್ಮ ಕುಟುಂಬದಲ್ಲೇ ನೋಡಿದ್ದೇವೆ. ಬಹುಶಃ 7, 8, 9 ತಿಂಗಳ ಸಮಯದಲ್ಲಿ ಮಗು ಹೊಟ್ಟೆ ಒಳಗೆ ಓಡಾಡುವುದನ್ನು, ಆ ಮಗುವಿನ ಚಲನವಲನಗಳನ್ನು ತಾಯಿ ಅನುಭವಿಸಿದ್ದಾಳೆ. ಆದರೆ ಆ ಹೊಟ್ಟೆ ಒಳಗಿರುವ ಮಗುವಿಗೆ ತಾಯಿ ಯಾವ ರೀತಿಯ ಆಧ್ಯಾತ್ಮಿಕ ಆಹಾರವನ್ನು ನೀಡಿದ್ದಾರೆ? ಈ 9 ತಿಂಗಳ ನಮ್ಮ ತಾಯಿಯ ಗರ್ಭದ ಬೆಳವಣಿಗೆಯನ್ನು ನಾವಿಂದು ಅರಿಯಬೇಕಾಗಿದೆ. ತಾಯಿ ಗರ್ಭದಲ್ಲಿ ಕೇವಲ 15ನೇ ದಿನಕ್ಕೆ ಭ್ರೂಣ ಅನ್ನೋದು ಪ್ರಾರಂಭವಾಗ್ತದೆ. ಅದರ ಗಾತ್ರ ಅಥವಾ ಅದರ ತೂಕ 0.06 ಗ್ರಾಮ್ ಮಾತ್ರ, ನಾಟ್ ಇವನ್ 1 ಗ್ರಾಮ್. ಇಂತಹ ತೂಕವಿಲ್ಲದ ಆ ಭ್ರೂಣಕ್ಕೆ 2 ವಿಷಯಗಳು ಪ್ರಾರಂಭವಾಗ್ತದೆ. ಒಂದು ಹೃದಯದ ಬಡಿತ, ಇನ್ನೊಂದು ಮನಸ್ಸು. ಮನಸ್ಸು ಅಂದಾಗ 3 ವಿಧ: ಬೋಧ ಮನಸ್ಸು, ಕಾನ್ಸಿಯಸ್ ಮೈಂಡ್, ಅನ್ಕಾನ್ಸಿಯಸ್ ಮೈಂಡ್, ಅಬೋಧ ಮನಸ್ಸು ಮತ್ತು ಉಪಬೋಧ ಮನಸ್ಸು. ಬೋಧ ಮನಸ್ಸು, ಉಪಬೋಧ ಮನಸ್ಸು, ಅಬೋಧ ಮನಸ್ಸು ಅಂದರೆ ನಾನು ಏನನ್ನ ಮಾಡ್ತಿದ್ದೇನೆ, ಏನನ್ನ ನೋಡ್ತಿದ್ದೇನೆ, ನನ್ನ ಬಗ್ಗೆ ನಾನು ತಿಳಿದುಕೊಳ್ಳುವುದು ಬೋಧ ಮನಸ್ಸು, ಕಾನ್ಸಿಯನ್ಸ್. ನಾನು ಎಲ್ಲಿದ್ದೇನೆ, ಹೇಗಿದ್ದೇನೆ. ಅನ್ಕಾನ್ಸಿಯನ್ಸ್ ಅಂದಾಗ ಊಟ ಆದ ನಂತರ ಗೊತ್ತಿಲ್ಲ, ಮಲಗಿದ ನಂತರ ಗೊತ್ತಿಲ್ಲ, ಆದರೆ ಆ ಅಬೋಧ ಮನಸ್ಸಿಗೆ ಗೊತ್ತು. 3ನೇದಾಗಿ ಸುಪ್ತ ಮನಸ್ಸು. ಅದರ ಕೆಲಸ ಜೀವನದಲ್ಲಾಗುವ ಕಹಿ ಘಟನೆಗಳನ್ನು ಮಾತ್ರ ನೆನಪಿಡುವಂಥದ್ದು ಈ ಮನಸ್ಸಿನ ಕೆಲಸ. ಆ ಮನಸ್ಸು ಹುಟ್ಟುವುದೇ ತಾಯಿಯ ಗರ್ಭದ 15ನೇ ದಿನಕ್ಕೆ. ಆದರೆ ಗರ್ಭವತಿಯಾದ ತಾಯಿಗೆ ತಾನು ಗರ್ಭವತಿ ಆಗಿದ್ದೇನೆ ಎಂದು ಗೊತ್ತಾಗುವುದೇ ಸುಮಾರು 1.5, 2, 3 ತಿಂಗಳ ನಂತರ. ತನ್ನ ಅನುಭವದ ಮೂಲಕವಾಗಿ ಈ 30-40 ದಿನಗಳವರೆಗೆ ತಾಯಿಗೆ ಗೊತ್ತಿಲ್ಲ ತಾನು ಗರ್ಭವತಿಯಾಗಿರುವುದು. ಹಾಗಾಗಿ ಮಗುವಿಗೆ ಮೊದಲ ಬಾರಿಗೆ ಆಗುವ ಗಾಯ, ಏಕೆ ನನ್ನ ತಾಯಿ ನನ್ನನ್ನು ಗಮನಿಸುತ್ತಿಲ್ಲ. ಗರ್ಭವತಿ ಆದೆ ಅಂತ ಗೊತ್ತಾದ ತಕ್ಷಣ ತಾಯಿಯ ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ಯಾವುದು? ಇಷ್ಟು ಬೇಗ ಮಗು ಬೇಕಾಗಿತ್ತೋ, ಇಲ್ಲ ನನಗೆ ಗಂಡು ಮಗು ಬೇಕು, ಇಲ್ಲ ನನಗೆ ಹೆಣ್ಣು ಮಗು ಬೇಕು. ತಾಯಿಯ ಗಂಡ ಹೇಳುವುದಾದರೂ ಏನು, ಕುಟುಂಬದವರು ಆ ಮಗುವನ್ನು ಸ್ವೀಕರಿಸುವ ರೀತಿಯಾದರೂ ಏನು, ಎಲ್ಲ ನಕಾರಾತ್ಮತೆಯನ್ನು ಆ ಮಗು ಆಲಿಸ್ತದೆ. ಹೀಗೆ 9 ತಿಂಗಳು ತಾಯಿಯ ಆಲೋಚನೆಯನ್ನು, ಕುಟುಂಬದ ಕಹಿ ಘಟನೆಗಳಲ್ಲಿ ಆ ಮಗು ಬೆಳೀತದೆ.
ಈ ಗಾಯ ಅಧಿಕವಾದ ನಂತರ 9ನೇ ದಿನ ಆ ಮಗು ಈ ಭೂಮಿಯನ್ನು ನೋಡುವುದಾದರೆ ಆ ಮಗುವಿಗೆ ನೀವೆಷ್ಟೇ ಪ್ರೀತಿ ಮಾಡಿ ಆ ಮಗುವಿಗೆ ಗೊತ್ತಾಗೋದು ಇದು ನಾಟಕ. ತಂದೆ ತಾಯಿಯ ತ್ಯಾಗ ಇದೆ. ತಂದೆ ತಾಯಿ ತ್ಯಾಗ ಮಾಡಿ ಆ ಪ್ರೀತಿಯನ್ನು ಕೊಡ್ತಿದ್ದಾರೆ, ಮಗುವಿಗೆ ಬೇಕಾದ ಎಲ್ಲವನ್ನ ಕೊಡ್ತಿದ್ದಾರೆ. ಆದರೆ ಮಗುವಿನ ಮನಸ್ಸಿನಲ್ಲಿ ಆ ಗಾಯಗಳು 9 ತಿಂಗಳು ಹೊತ್ತ ಕಾರಣ ಮಗು ಆ ತಂದೆ ತಾಯಿಯನ್ನು ನೋಡುವ ರೀತಿ ಹೇಗೆ? ನನ್ನ ಆಸೆಗೆ ಅಡ್ಡಿ ಅಡೆತಡೆ ನನ್ನ ತಂದೆ ತಾಯಿ. ಆ ತಂದೆ ತಾಯಿಯನ್ನ ಶತ್ರುವಾಗಿ ಮಗು ನೋಡುವಂಥದ್ದು ಕಾರಣ ಆ 9 ತಿಂಗಳ ದೀರ್ಘಕಾಲದ ಬೆಳವಣಿಗೆ. ಮಗು ಹುಟ್ಟಿದಾಗ ಕುಡಿಯುವ ಮೊದಲ ತೊಟ್ಟು ಹಾಲು ಕೂಡ ಆ ಮಗು ಸಾಯುವವರೆಗೆ ಬೇಕಾದ ರೋಗ ನಿರೋಧಕ ಶಕ್ತಿಯನ್ನ ಆ ಮಗು ಪಡೆದುಕೊಳ್ತದೆ. ಆ ಮೊದಲ ಪ್ರೀತಿ, ಮೊದಲ ಸ್ಪರ್ಶ ಆ ಮಗುಗೆ ಸಿಗದಿದ್ದಾಗ ಆ ಮಗು ಮುಳ್ಳು ಗಿಡವಾಗಿ ಬೆಳೀತದೆ. ಈ ಗಾಯಗಳು ಆ ಮಗುವಿನಲ್ಲಿ ಹೊರಬರುವುದೇ ಆ ಮಗು 16, 17, 18 ವರ್ಷವಾದಾಗ. ಹಾಗಾದರೆ ಇಂದು ನಮ್ಮ ಮಕ್ಕಳು ಇರುವ ಸ್ಥಿತಿಗೆ ಯಾರು ಕಾರಣ? ತಂದೆ ತಾಯಿಗಳೇ ಕಾರಣ. ದಾರಿಯಲ್ಲಿ ಹೋಗುವಂತಹ ಬಡ ಜನರನ್ನು ನೋಡಿ, ಮನೆ ಇಲ್ಲದ ಜನಗಳನ್ನು ನೋಡಿ, ಇಂದು ದುಡಿದರೆ ಮಾತ್ರ ಊಟ ಅಂತ ಜನರನ್ನು ನೋಡಿ, ಅವರ ಮಕ್ಕಳಲ್ಲಿ ಎಲ್ಲಿದ್ದಾರೆ? ಎದೆಗೆ ಕಟ್ಟಿಕೊಂಡಿರ್ತಾರೆ, ಬೆನ್ನಿಗೆ ಕಟ್ಟಿರ್ತಾರೆ, ದುಡಿತಾರೆ, ಭಿಕ್ಷೆ ಬೇಡ್ತಾರೆ. ಆದರೆ ಮಗುವಿಗೂ ತಾಯಿಗೂ ಅಂತರ ಇಲ್ಲ. ಚರ್ಮಕ್ಕೆ ಚರ್ಮವಾಗಿ ಮಗು ಅಂಟಿಕೊಂಡಿರ್ತದೆ. ನಾವಿಂದು ಶ್ರೀಮಂತರಾಗಿದ್ದೇವೆ, ನಮ್ಮ ಮಕ್ಕಳೆಲ್ಲಿದ್ದಾರೆ? ತಳ್ಳುವ ಗಾಡಿಯಲ್ಲಿ. ನನಗೆ ಬೇಕಾದಷ್ಟು ಹಣ ಇದೆ, ನನ್ನ ಮಗು ಎಲ್ಲಿದೆ? ಆಯಾ ನೋಡ್ಕೊಳ್ತಿದ್ದಾರೆ. ನನಗೆ ಹಣ ಇದೆ, ನನ್ನ ಮಗು ಎಲ್ಲಿ ಬೆಳೀತಿದೆ? ಪ್ರಾರಂಭದ ಪ್ರೀತಿಯನ್ನ ಮಗುವಿಗೆ ಕೊಡದೇ ಇದ್ದ ಮೇಲೆ ನೀನು ವಯಸ್ಸಾದ ನಂತರ ಆ ಮಗುವಿಗೆ ಪ್ರೀತಿ ಮಾಡೋದು ಗೊತ್ತಿಲ್ಲ. ಆ ಮಗುವಿಗೆ ನಾವು ಪ್ರೀತಿ ಮಾಡೋದು ಕಲಿಸಿರೋದು ಹೇಗೆ? ಹಣ ಕೊಡು, ಏನೆಲ್ಲ ಕೊರತೆ ಇದೆ ಎಲ್ಲವನ್ನು ನೀಗಿಸು. ಹೌದು, ಮಗು ಬೆಳೆದ ನಂತರ ಮಾಡೋದು ಅದೇನೆ. ಯಾವ ಆಶ್ರಮಕ್ಕೆ ಬೇಕು ನಿಮ್ಮನ್ನ ಕಳಿಸಿಕೊಡ್ತಾರೆ. ಆ ಸ್ಪರ್ಶದ ಪ್ರೀತಿಯನ್ನ ಮಗು ಕಲ್ತಿಲ್ಲ. ಅದಕ್ಕೆ ಕಾರಣ ಯಾರು? ಇದನ್ನ ಆಶ್ರಮಗಳನ್ನು ಸೇರ್ತಿರೋರು ಯಾರು? ಶ್ರೀಮಂತ ವ್ಯಕ್ತಿಗಳು, ಭಿಕ್ಷುಕರಲ್ಲ, ಬಡವರಲ್ಲ. ಇದನ್ನ ನಮ್ಮ ಮಕ್ಕಳಿಗೆ ನಾವು ಏನನ್ನ ಕೊಡ್ತಿದ್ದೇವೆ? ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. 3 ದಿನಗಳ ಕಾಲ ಜೋಸೆಫ್ ಮತ್ತು ಮರಿಯಳು ಯೇಸುವನ್ನ ಅಗಲಿದ್ರು. ಆ ವೇದನೆ ಎಂಥದ್ದು? ಮರಿಯಳು ಅನ್ಕೊಂಡ್ರು ಜೋಸೆಫ್ ಹತ್ರ ಇರಬಹುದು, ಜೋಸೆಫ್ ಅನ್ಕೊಂಡ್ರು ಮರಿಯಳ ಹತ್ರ ಇರಬಹುದು. ಆದ್ರೆ ಇಬ್ರು ಹತ್ರ ಬಂದಾಗ ಅಲ್ಲಿ ಮಗನಿಲ್ಲ. ಪುನಃ ಅವರು ಜೆರುಸಲೇಮಿಗೆ ಹೋದಾಗ 3 ದಿನಗಳ ಕಾಲ ಯೇಸು ಸ್ವಾಮಿ ಅಲ್ಲೇ ಇದ್ರು. ಆ ಗಾಬರಿಯಲ್ಲಿ 3 ದಿನದ ತವಕ, 3 ದಿನದ ದಾಹದಿಂದ ಆ ತಾಯಿ ಕೇಳ್ತಾರೆ, ಅಮ್ಮ, ಮಗುವೆ, ಮಗನೇ, 3 ದಿನ ನಾನು ನಿನ್ನ ತಂದೆಯು ಹುಡುಕಿದ್ವೆಲ್ಲ, ನೀನೇಕೆ ಹೀಗೆ ಮಾಡಿದೆ? ನೀನೇಕೆ ಹೀಗೆ ಮಾಡಿದೆ? ಅಮ್ಮ, ನನ್ನ ತಂದೆಯ ಆಲಯದಲ್ಲಿ ಇರುತ್ತೇನೆಂದು ನಿನಗೆ ಗೊತ್ತಿಲ್ಲವೋ? ಎಂಥ ಉತ್ತರ ಅದು? ಒಂದು ಚಿಕ್ಕ ಬಾಲಕ ಕೊಡುವ ಉತ್ತರವೋ? ನನ್ನ ತಂದೆಯ ಆಲಯದಲ್ಲಿ. ಆ ತಂದೆಯ ಆಲಯ ಯಾವುದು? ಈ ಶರೀರವೇ ತಂದೆಯ ಆಲಯ. ಆ 3 ದಿನ ಯೇಸು ಸ್ವಾಮಿ ಮಾಡುವುದಾದರೂ ಏನು? ಆ ಜ್ಞಾನಿಗಳ ಉಪದೇಶವನ್ನ ಆಲಿಸುತ್ತಾ ಪ್ರಶ್ನೆಗಳನ್ನು ಹಾಕ್ತಿದ್ರು. ನಮ್ಮ ಮಕ್ಕಳು ಪ್ರಶ್ನೆಗಳನ್ನ ಹಾಕ್ತಾರೆ. ನಾವೇನು ಕೊಡ್ತೇವೆ? ದೈವ ವಾಕ್ಯವನ್ನು ಬಿಟ್ಟು ಎಲ್ಲವನ್ನ ಕೊಡ್ತೇವೆ. ಮಗು ಶಾಲೆಗೆ ಹೋಗದೇ ಇದ್ರೆ ದುಃಖ, ಬೇಸರ ಮತ್ತು ಹೊಡಿತೇವೆ. ಅದೇ ಮಗು ಧರ್ಮೋಪದೇಶ ತರಗತಿಗೆ ಹೋಗ್ಲಿಲ್ಲ, ದೇವಾಲಯಕ್ಕೆ ಹೋಗ್ಲಿಲ್ಲ, ಏನ್ ಮಾಡ್ತೀರಾ? ಮಗು ಊಟ ಮಾಡದೆ ಮಲಗಿದ್ರೆ ಏನ್ ಮಾಡ್ತೀರಾ? ಮಗುವನ್ನು ಎಬ್ಬಿಸಿ ಊಟ ಕೊಡ್ತೀರಾ? ಅದೇ ಮಗು ಪ್ರಾರ್ಥನೆ ಮಾಡದೆ ಮಲಗಿದ್ರೆ ಏನ್ ಮಾಡ್ತೀರಾ? ಮಗು ತಾನೇ ಬಿಡು. ಆ ಸಣ್ಣ ಜವಾಬ್ದಾರಿ ಇಲ್ಲದ ಸಣ್ಣ ಸಣ್ಣ ಬೀಜಗಳು ಹೆಮ್ಮರವಾಗಿದೆ. ಎಂದು ನನ್ನ ಮಗನ್ನ ಪ್ರಾರ್ಥನೆ ಮಾಡು, ನನ್ನ ಮಗಳನ್ನ ಹೋಗು, ಕನ್ಫೆಷನ್ಗೆ ಹೋಗು ಅಂದರೆ ಹೇಗೆ ತಾನು ಹೋಗಕ್ಕೆ ಸಾಧ್ಯ? ನಾನು ಮಾಡದದ್ದನ್ನು ನನ್ನ ಮಕ್ಕಳು ಮಾಡೋದು ಹೇಗೆ? ಮಕ್ಕಳು ಹೇಳಿದಂತೆ ಕೇಳುವವರಲ್ಲ, ನೋಡಿದಂತೆ ಮಾಡುವವರು.
ನಿಮ್ಮನ್ನ ನೋಡಿ ಅವರು ಬೆಳೀತಾರೆ, ನಿಮ್ಮನ್ನ ಕೇಳಿ ಬೆಳೆಯುವುದಿಲ್ಲ. ನಾವು ಮಕ್ಕಳಿಗೆ ಬೋಧಿಸ್ತೇವೆ, ನಾವು ಪಾಲಿಸ್ತಿಲ್ಲ. ಮಕ್ಕಳಿಗೆ ನೀನು 6 ಗಂಟೆಗೆ ಹೇಳು ಅಂತ ಹೇಳ್ತಿದ್ದೇವೆ, ನಾನು 8 ಗಂಟೆಗೆ ಹೇಳ್ತಿದ್ದೇನೆ. ಎಲ್ಲಿ ಕಲಿತಾರೆ? ಇದು ಮಕ್ಕಳ ತಂದೆ ತಾಯಿಗಳ ನಡುವಿನ ಅಂತರ. ಆ ಮಕ್ಕಳಿಗೆ ವಾಕ್ಯವನ್ನು ಕಳಿಸ್ತಿಲ್ಲ. ಕ್ರೈಸ್ತ ಧರ್ಮ ಬೆಳೆಯುವುದ ಮುನ್ನ ಪ್ರಭು ಯೇಸು ಯಹೂದ್ಯ ಜನಾಂಗದಲ್ಲಿ ಬಂದರು. ಯಹೂದಿ ಜನಾಂಗಗಳನ್ನು ಇನ್ನೂ ಕೂಡ ನೋಡಿ, ಮಗು ಪ್ರಥಮ ಬಾರಿ ಪದವನ್ನು ಹೇಳುವ ಮುನ್ನ ಜೇನನ್ನು ಆಹಾರವನ್ನು ಒಟ್ಟಿಗೆ ಅದನ್ನು ಕಲಿಸಿ ಮಗುವಿನ ಬಾಯಿಗೆ ಹಾಕಿ ಹೀಬ್ರೂ ಪದದ ಮೊದಲ ಅಕ್ಷರವನ್ನು ಆ ಮಗುವಿನ ಬಾಯಲ್ಲಿ ಹೇಳ್ತಾರೆ. ಈ ಭಾಷೆ ದೇವರ ಭಾಷೆ. ಈ ಭಾಷೆಯನ್ನು ಕಲಿಯುವುದರೊಂದಿಗೆ ನೀ ದೈವ ವಾಕ್ಯವನ್ನು ಓದು. ನಿನ್ನ ಬಾಯಿಗೆ ಎಷ್ಟು ರುಚಿಯಾಗಿದೆಯೋ ದೈವ ವಾಕ್ಯ ನಿನ್ನ ಜೀವನಕ್ಕೆ ರುಚಿಯಾಗಿರಲಿ. ಇದು ಯಹೂದಿ ಧರ್ಮ ಹೇಳಿಕೊಡುವಂಥದ್ದು. ನಾವು ಬೇರೆ ಧರ್ಮಗಳಿಗೆ ಹೋದರೆ, ಇಸ್ಲಾಂ ಧರ್ಮಗಳಿಗೆ ಹೋದರೆ ಅಲ್ಲಿ ಓದ್ದೇನು? ಆ ತಾಯಿ ಮಗುವನ್ನು ಪ್ರಥಮ ಬಾರಿ ಕೈಯಲ್ಲಿ ಸ್ವೀಕರಿಸುವ ಮುನ್ನ ತನ್ನ ದೇವರಿಗೆ ಸಮರ್ಪಣೆ ಮಾಡ್ತಾಳೆ. ದೇವರ ಹೆಸರಿನಲ್ಲಿ ಸ್ವೀಕರಿಸ್ತಿದ್ದಾರೆ. ನಾವು ಯಾರ ಹೆಸರಿನಲ್ಲಿ ನಮ್ಮ ಮಕ್ಕಳನ್ನು ಸ್ವೀಕರಿಸಿದ್ದೇವೆ? ಸಂಸಾರ ಎಂಬ ಕಷ್ಟಗಳು, ಕುಟುಂಬ ಎಂಬ ಒತ್ತಡಗಳು, ಸಮಾಜವನ್ನು ಎದುರಿಸಲು ಯಾರ್ಯಾರೋ ಹೆಸರಲ್ಲಿ ಸ್ವೀಕರಿಸ್ತಿದ್ದೇವೆ, ಪರಿಸ್ಥಿತಿ ಹೆಸರುಗಳಲ್ಲಿ ಸ್ವೀಕರಿಸ್ತಿದ್ದೇವೆ. ದೇವರ ಹೆಸರಿನಲ್ಲಿ ಸ್ವೀಕರಿಸಿ, ಆಗ ಮಾತ್ರ ಮಕ್ಕಳು ಆಶೀರ್ವಾದದಿಂದ ತುಂಬಲು ಸಾಧ್ಯ. 1 ಕೊರಿಂಥರು ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ಪ್ರಭುವೇ ದೇಹದ ಪರಿಪಾಲಕ. ಯೇಸು ಸ್ವಾಮಿ 12ನೇ ವಯಸ್ಸಿನಲ್ಲಿ ತಾಯಿಗೆ ಹೇಳದ್ದು, ನಾನು ನನ್ನ ತಂದೆ ಮನೆಯಲ್ಲಿ ಇರ್ತೇನೆ ಎಂದು ನಿಮಗೆ ಗೊತ್ತಿಲ್ಲವೋ? ಪ್ರಭುವೇ ಈ ದೇಹದ ಪರಿಪಾಲಕ. ದೀಕ್ಷಾ ಸ್ನಾನದಲ್ಲಿ ನಾವು ತಂದೆ ದೇವರ ಮಕ್ಕಳಾಗಿದ್ದೇವೆ. ತಂದೆ ದೇವರ ಮಗ ಪ್ರಭು ಯೇಸು ಕ್ರಿಸ್ತರು ಮಾತ್ರ. ತಂದೆಯಾದ ದೇವರು ಈ ಭೂಮಿಗೆ ಬಿತ್ತಿದ ಏಕೈಕ ಬೀಜ ಪ್ರಭು ಯೇಸು ಕ್ರಿಸ್ತರು. ಆ ಬೀಜ ಈ ಭೂಮಿಯಲ್ಲಿ ಬಿದ್ದು ಸತ್ತು ಬೆಳೆದಾಗ ಸಾವಿರಾರು ಬೀಜಗಳನ್ನು ಉತ್ಪತ್ತಿ ಮಾಡಿತು. ದೇವರು ನೀಡಿದ ಒಂದೇ ಒಂದು ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರು, ಒಬ್ಬನೇ ಮಗ. ನಮಗಾಗಿ ಸತ್ತು ಮೃತ್ಯುಂಜಯರಾದ ಕಾರಣ, ನಮ್ಮ ಪಾಪದ ಪಾಲಿಗೆ ಅವರು ಸತ್ತ ಕಾರಣ ನಮ್ಮೆಲ್ಲರನ್ನ ಮಗ ಮಗಳಾಗಿ ತಂದೆ ದೇವರು ದೀಕ್ಷಾ ಸ್ನಾನದಲ್ಲಿ ಸ್ವೀಕರಿಸಿದ್ದಾರೆ. ಹಾಗಾಗಿ ಈ ಶರೀರ ಪ್ರಭುವಿಗೆ ಸೇರಿದೆ. 15ನೇ ವಾಕ್ಯ ಹೇಳುತ್ತದೆ, ನಿಮ್ಮ ದೇಹಗಳು ಕ್ರಿಸ್ತ ಯೇಸುವಿನ ಅಂಗಗಳೆಂದು ನಿಮಗೆ ತಿಳಿಯದು. ಹಾಗಾಗಿ ಈ ಅಂಗಾಂಗಗಳು ಪ್ರಭು ಕ್ರಿಸ್ತರ ಶರೀರವಾಗಿದೆ. 19ನೇ ವಾಕ್ಯ ಹೇಳುತ್ತದೆ, ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಾವು ಪ್ರಭುವಿಗೆ ಸೇರಿದವರು. ಆ ಪ್ರಭುವನ್ನ ಈ ಶರೀರದಲ್ಲಿ ಸ್ವೀಕರಿಸಬೇಕಾದರೆ ಮೊದಲು ಹೃದಯದಲ್ಲಿ ದೈವ ವಾಕ್ಯ, ನಂತರ ಪರಮ ಪ್ರಸಾದದಲ್ಲಿ ಅತಿಯಾದ ವಿಶ್ವಾಸ, ಬಿಟ್ಟಗಲಾಗದ ವಿಶ್ವಾಸ ನಂಬಿಕೆ ಬಂದಾಗ ಮಾತ್ರವೇ ಆ ಕ್ರಿಸ್ತ ಯೇಸುವಿನ ಶರೀರದ ಅನುಭವಗಳನ್ನು ನಾವು ಅನುಭವಿಸಲು ಸಾಧ್ಯ. ಪ್ರಭು ಯೇಸು ವಿಧೇಯರಾಗಿ ಜೀವಿಸಿದರು. ಸಂತ ಫಾವಸ್ತೀನ ತನ್ನ ಡೈರಿಯಲ್ಲಿ ಹೇಳ್ತಾರೆ. ಆ ಡೈರಿಯಲ್ಲಿ ಫಾವಸ್ತೀನಿಗೆ ಪ್ರಭು ಯೇಸು ಹೇಳಿದ ಮಾತುಗಳು, ಮಗಳೇ, ನಾನು ನನ್ನ ತಂದೆ ತಾಯಿಗೆ ವಿಧೇಯನಾಗಿದ್ದೆ, ಸ್ವರ್ಗೀಯ ತಂದೆ ದೇವರಿಗೆ ವಿಧೇಯನಾಗಿದ್ದೆ, ನನ್ನನ್ನು ಹಿಂಸೆ ಕೊಟ್ಟಂತಹ ಸೈನಿಕರಿಗೆ ವಿಧೇಯನಾದೆ, ಇಂದು ಯಾಜಕರಿಗೆ ವಿಧೇಯನಾಗಿದ್ದೇನೆ. ಯಾಜಕ ಏನೇ ಆಗಿರಲಿ, ಆದರೆ ಯಾಜಕನ ಕರಗಳಲ್ಲಿ ಆ ರೊಟ್ಟಿಯಲ್ಲಿ ಪ್ರಭು ಯೇಸು ಮಾಂಸ ರಕ್ತವಾಗಿ ಪ್ರತಿದಿನ ಪ್ರತಿ ದಿವ್ಯ ಬಲಿಪೂಜೆಯಲ್ಲಿ ನಮಗಾಗಿ ಮುರಿಯಲ್ಪಡುತ್ತಿದ್ದಾರೆ. ಅದು ಎಂತಹ ವಿಧೇಯತೆ! ಅದು ಯಾಜಕನ ಯೋಗ್ಯತೆಯಿಂದಲ್ಲ, ಆತನ ವಿಧೇಯತೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲಿ ವಿಧೇಯತೆ ಇದೆ ಅಲ್ಲಿ ತ್ಯಾಗ ಇದೆ, ಎಲ್ಲಿ ತ್ಯಾಗ ಇಲ್ಲ ಅಲ್ಲಿ ವಿಧೇಯತೆ ಇಲ್ಲ. ಅಂತಹ ವಿಧೇಯತೆ ನಮ್ಮಲ್ಲಿ ಬಂದಾಗ ಮಾತ್ರ ದೇವರಿಗೆ ಮನುಷ್ಯರಿಗೆ ಅಚ್ಚುಮೆಚ್ಚಾಗಿ ಬೆಳೆಯಲು ಸಾಧ್ಯ. ದೇವರಿಗೂ ಜನತೆಗೂ ಪರಸ್ನೇಹ, ದೈವ ಸ್ನೇಹ ಎರಡೂ ಕೂಡ ನಮ್ಮಲ್ಲಿ ಬೆಳೆಯುವಂತಾಗಲಿ. ನಾನೊಬ್ಬ ವ್ಯಕ್ತಿಗೆ ಪ್ರಾರ್ಥಿಸುವಾಗ
ಆತನಿಗೆ ರೋಗ ಸೌಖ್ಯವಾದರೆ ನನ್ನ ಮತ್ತು ಪರಸ್ನೇಹ ಸ್ಪಷ್ಟವಾಗಿದೆ. ನನ್ನಲ್ಲಿ ಬಂದ ರೋಗವನ್ನು ನನ್ನ ಪ್ರಾರ್ಥನೆಯಿಂದ ನಾನೇ ದೈವ ಸ್ನೇಹದಿಂದ ಗುಣಪಡಿಸಿಕೊಂಡರೆ ನನ್ನ ಮತ್ತು ದೈವ ಸಾನ್ನಿಧ್ಯ ತುಂಬ ಚೆನ್ನಾಗಿದೆ ಎಂಬುದು ಅರ್ಥ. ಹಾಗಾಗಿ ಇಂದಿನ ದಿವ್ಯ ಬಲಿ ಪೂಜನೆಯಲ್ಲಿ ನಮ್ಮ ಮಕ್ಕಳನ್ನು ಕಾಣಿಕೆಯಾಗಿ ಸಮರ್ಪಿಸುವ, ನಮ್ಮೆಲ್ಲರ ಬಾಲ್ಯವನ್ನು ಸಮರ್ಪಿಸುವ, ಎಲ್ಲೆಲ್ಲಿ ಆ ನ್ಯೂನ್ಯತೆಗಳಿದೆ ಬಾಲ ಯೇಸುವನ್ನು ಕರೆಯುವ, ಯೇಸುವೆ ಇಲ್ಲಿ ಈ ಸ್ನೇಹವನ್ನು ಕಳೆದುಕೊಂಡಿದ್ದೇನೆ, ಇಲ್ಲಿ ಈ ಸ್ಪರ್ಶವನ್ನು ಕಳೆದುಕೊಂಡಿದ್ದೇನೆ, ಬರೀ ನಕಾರಾತ್ಮಕತೆಗಳನ್ನು ತುಂಬಿಕೊಂಡಿದ್ದೇನೆ, ಇಂದು ನೀನೇ ಬಾ. ಆದಿ ಅಂತ್ಯವಾಗಿರುವ ದೇವರಿಗೆ ಕಾಲ ಋತುಗಳು ಎಲ್ಲವೂ ಕ್ಷಣ ಮಾತ್ರ. ಆ ನಮ್ಮ ಗಾಯದ ಸ್ಥಿತಿಗಳಿಗೆ ಪ್ರಭು ಯೇಸು ಈ ಪರಮ ಪ್ರಸಾದದಲ್ಲಿ ಬರಲಿ, ನಮಗೆ ಸೌಖ್ಯ ನೀಡಲಿ, ಮಾನಸಿಕ ದೈಹಿಕ ಆಂತರಿಕ ಶಕ್ತಿ ಚೈತನ್ಯವನ್ನು ನೀಡಲೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ ಹಾಗೂ ಅವರ ಪ್ರೀತಿಗಾಗಿ ಹಂಬಲಿಸೋಣ. ಆಮೇಲೆ ರಸದೊಡನೆ ಹೇ ಪ್ರಿಯ ಪ್ರಭುವೇ ತನು ಮನ ಧನವ ಅರ್ಪಿಪೆವು ನಿನಗೆ, ಅರ್ಪಿಪೆವು ಒಡೆಯನೆ ಸರ್ವಸ್ವ ನಿನಗೆ, ಲಭಿಸಲಿ ರಕ್ಷಣೆ ಮನುಜರಿಗೆ, ಲಭಿಸಲಿ ರಕ್ಷಣೆ ಮನುಜರಿಗೆ. ಕೊಳ್ಳು ನೀ ದೇವ ಎಮ್ಮೆ ಬಲಿಯ ತಳ್ಳದಿರು ಕರುಣಾಕರ, ಕೊಳ್ಳು ನೀ ದೇವ ಎಮ್ಮೆ ಬಲಿಯ ತಳ್ಳದಿರು ಕರುಣಾಕರ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತರಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ಅನಾಥ ಸ್ತುತಿಯ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನೀವು ನೈಜ ಪ್ರಾರ್ಥನೆಯ ಮತ್ತು ಶಾಂತಿಯ ಕೊಡುಗೆಗಳನ್ನು ನಮಗೆ ಕರುಣಿಸುತ್ತೀರಿ. ಈ ಅರ್ಪಣೆಯ ಮೂಲಕ ನಿಮ್ಮ ದೈವಿ ಮಹತ್ವಕ್ಕೆ ತಕ್ಕ ಸನ್ಮಾನವನ್ನು ನೀಡುವಂತೆಯೂ ಈ ಪವಿತ್ರ ಆಸೆಗಳಲ್ಲಿ ಭಾಗವಹಿಸಿ ನಾವು ನಿಷ್ಠೆಯಿಂದ ಮನಗಳಲ್ಲಿ ಒಂದಾಗುವಂತೆಯೂ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಮುಖಾಂತರ ನಮ್ಮ ಜೀವನವನ್ನು ಮರಳಿ ನೀಡುವ ಪವಿತ್ರ ವಿನಿಮಯವು ಇಂದು ಭವ್ಯವಾಗಿ ಪ್ರಜ್ವಲಿಸಿದೆ. ನಿಮ್ಮ ದಿವ್ಯ ವಾಣಿಯು ನಮ್ಮ ಬಲಹೀನತೆಯನ್ನು ಧರಿಸಿಕೊಂಡಾಗ ಮಾನವನ ನಶ್ವರತೆಯು ನಿರಂತರ ಗೌರವವನ್ನು ಪಡೆಯುವುದು ಮಾತ್ರವಲ್ಲದೆ ಈ ಅದ್ಭುತಕರ ಐಕ್ಯತೆಯಲ್ಲಿ ನಾವು ಅಮರತ್ವವನ್ನು ಪಡೆಯುತ್ತೇವೆ. ಆದುದರಿಂದ ದೇವದೂತರ ವೃಂದಗಳೊಗೂಡಿ
ನಿಮ್ಮನ್ನು ಸ್ತುತಿಸಿ ಆನಂದದಿಂದ ಘೋಷಿಸುತ್ತೇವೆ. ಪ್ರಭು ಪರಿಶುದ್ಧನು, ಸಕಲ ಸೃಷ್ಟಿಗೆ ಪರಮನು ನೀನು. ಪಾವನನೇ ಪ್ರಭು ಪರಿಶುದ್ಧನು, ಸಕಲ ಸೃಷ್ಟಿಗೆ ಪರಮನು ನೀನು. ಇಹ ಪರ ನಿನ್ನಯ ಮಹಿಮೆಯಿಂದ ತುಂಬಿ ತುಳುಕಿದೆ ಧನ್ಯತೆಯಿಂದ. ಹೋಸಾನ 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 ಪ್ರಭು ಹೋಸಾನ. ದೇವರ ನಾಮದಿ ಬರುತ್ತಿಹ ನೀವು, ಆಶೀರ್ವದಿತರು ಧನ್ಯರು. ಹೋಸಾನ 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 ಪ್ರಭು ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ. ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ.
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರ ನಿಮಗರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದು ಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಭೃತರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಿನ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ನಾವು ಧೈರ್ಯದಿಂದ ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅಂದಿನ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನ ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಳಗೆ ಇರಲಿ. ಪರಸ್ಪರ ಶಾಂತಿಯನ್ನ ನಗುಮುಖದಿಂದ ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಹೇಳುವ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಕಾಪಾಡಲಿ. ದೇವನೇ ನಿನ್ನ ಕರೆಯುವೆ, ಆತ್ಮದೇಗುಲ
ಬಯಸುವೆ. ನೀನೆ ನನ್ನ ಸರ್ವ ಎಂದು ಶಿರವ ಬಾಗುವೆ. ನೀನೆ ನನ್ನ ಸರ್ವ ಎಂದು ಶಿರವ ಬಾಗುವೆ. ಎನ್ನ ದೇವನೇ ನಿನ್ನ ಕರೆಯುವೆ. ಆತ್ಮದೇಗುಲ ನಾ ತೆರೆಯುವೆ. ನಿನಗೆ ಸ್ವಾಗತ ಎಂದು ಬಯಸುವೆ. ನೀನೆ ನನ್ನ ಸರ್ವ ಎಂದು ಶಿರವ ಬಾಗುವೆ. ನೀನೆ ನನ್ನ ಸರ್ವ ಎಂದು ಶಿರವ ಬಾಗುವೆ. ಆತ್ಮ ನಿನ್ನ ಬರುವ ದಾರಿ ಕಾದಿದೆ. ಬರುವ ಸಡಗರ ಎನ್ನ ಆತ್ಮ ತುಂಬಿದೆ. ಎನ್ನ ಆತ್ಮ ನಿನ್ನ ಬರುವ ದಾರಿ ಕಾದಿದೆ. ಬರುವ ಸಡಗರ ಎನ್ನ ಆತ್ಮ ತುಂಬಿದೆ. ಬಂದು ಎನ್ನ ಆತ್ಮದಿ ನೆಲೆಸು ದೇವನೇ. ಇದುವೇ ನಿನಗೆ ಮಾಡುವೆ ಎನ್ನ ನೀನ ಪ್ರಾರ್ಥನೆ. ನೆಲೆಸು ದೇವನೇ. ಇದುವೇ ನಿನಗೆ ಮಾಡುವೆ ಎನ್ನ ನೀನ ಪ್ರಾರ್ಥನೆ. ಎನ್ನ ದೇವನೇ ನಿನ್ನ ಕರೆಯುವೆ. ಆತ್ಮದೇಗುಲ ನಾ ತೆರೆಯುವೆ. ನಿನಗೆ ಸ್ವಾಗತ ಎಂದು ಬಯಸುವೆ. ನೀನೆ ನನ್ನ ಸರ್ವ ಎಂದು ಶಿರವ ಬಾಗುವೆ. 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 ಅವರ ಪರಿಪೂರ್ಣತೆಯಿಂದ ನಾವೆಲ್ಲರೂ ಕೃಪಾವರದ ಮೇಲೆ ಕೃಪಾವರವನ್ನು ಪಡೆದಿದ್ದೇವೆ. ಪ್ರಾರ್ಥಿಸೋಣ. ಪ್ರಭು, ಅನೇಕ ವಿಧಗಳಿಂದ ನೀವು ಆಧಾರವಾಗಿದ್ದು ದಾರಿ ತೋರಿದ ನಿಮ್ಮ ಪ್ರಜೆಯು ನೀವು ದಯಪಾಲಿಸುವ ಪರಿಹಾರವನ್ನು ಇಂದು ಮುಂದೆಂದು ಅನುಭವಿಸಲಿ. ಹೀಗೆ ಅವರು ಅಳಿದು ಹೋಗುವ ವಿಷಯಗಳಿಗೆ ಬೇಕಾದ ಸಾಂತ್ವನ ಪಡೆದು ಅಳಿಯದ ವಿಷಯಗಳತ್ತ ಎಂದು ಆಳವಾದ ನಂಬಿಕೆಯಿಂದ ಶ್ರಮಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಇಂದು ನೊವೇನದ 3ನೇ ದಿನ. ಇಂದಿನ ಬಲಿಪೂಜೆಯನ್ನು ಅರ್ಪಿಸಿದ ಗುರುಗಳು ವಂದನೀಯ ಸ್ವಾಮಿ ಪ್ರವೀಣ್, ಮೈಸೂರು ಧರ್ಮ ಪ್ರಾಂತ್ಯದ ಗುರುಗಳು. ಪ್ರಸ್ತುತ ಸಂತ ಫಿಲೋಮೆನರ ಆಟೋನಮಸ್ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಹಾಗೂ ಇಂದಿನ ಬಲಿಪೂಜೆಯನ್ನು ಅರ್ಪಿಸಿ ನಮ್ಮೆಲ್ಲರನ್ನು ಹರಸುವ ವಂದನೆ ಸ್ವಾಮಿ, ನಮಗೆ ಧನ್ಯವಾದಗಳು. ನಾಳೆ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಯುಕರಿಸ್ಟಿಕ್ ಪ್ರೊಸೆಷನ್, ಪರಮ ಪ್ರಸಾದದ ಆರಾಧನೆ ಹಾಗೂ ಪ್ರೊಸೆಷನ್ ಇರುವುದರಿಂದ ಮಧ್ಯಾಹ್ನ ನಂತರದ ಪೂಜೆಗಳು ನಾವು ರದ್ದು ಮಾಡಿದ್ದೇವೆ. ಮಧ್ಯಾಹ್ನ ನಂತರ ಎಂದರೆ 4 ಗಂಟೆಯ ಮಲಯಾಳಂ ಪೂಜೆ, 5 ಗಂಟೆಯ ಇಂಗ್ಲಿಷ್ ಪೂಜೆ, 6 ಗಂಟೆಯ ಕೊಂಕಣಿ ಪೂಜೆ ಹಾಗೂ 7:15 ಕನ್ನಡ ಪೂಜೆಯನ್ನು ನಾವು ರದ್ದು ಮಾಡಿದ್ದೇವೆ. ಯಾಕೆಂದರೆ ಎಲ್ಲ ಭಕ್ತಾದಿಗಳು ಈ ಪರಮ ಪ್ರಸಾದದ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿ ನಮ್ಮ ಧರ್ಮ ಪ್ರಾಂತ್ಯದ ಬಿಷಪ್ ಸ್ವಾಮಿಯವರು ಆದೇಶವನ್ನು ಇತ್ತಿದ್ದಾರೆ. ಅದಕ್ಕಾಗಿ ನಾಳೆ ಕನ್ನಡ ಪೂಜೆಯೂ ಇರುವುದಿಲ್ಲ. ತಮಗೆಲ್ಲರಿಗೂ ಶುಭರಾತ್ರಿಯನ್ನು ಕೋರುತ್ತೇನೆ ಹಾಗೂ ಬಾಲ ಯೇಸುವಿನ ಆಶೀರ್ವಾದಗಳನ್ನು ಕೋರುತ್ತೇನೆ. ದಯವಿಟ್ಟು ಎದ್ದು ನಿಂತುಕೊಳ್ಳೋಣ.
ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಪವಿತ್ರ ಬಾಲ ಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವರಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಗಳನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೆನ್. ನಮ್ಮ ಎಲ್ಲರ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿರುವ ಮಕ್ಕಳನ್ನು ಸಮರ್ಪಿಸೋಣ ಹಾಗೂ ನಮ್ಮ ಬಾಲ್ಯವನ್ನು ಸಮರ್ಪಿಸುವ ಎಲ್ಲ ಆಂತರಿಕ ಗಾಯಗಳನ್ನು ಪ್ರಭು ಯೇಸು ಗುಣಪಡಿಸಲಿ. ಎಲ್ಲ ಗಾಯಗಳಾದ ಸ್ಥಿತಿಗಳಿಗೆ, ಕ್ಷಣಗಳಿಗೆ ಆ ಬಾಲ ಯೇಸು ಪ್ರವೇಶಿಸುವಂತಾಗಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೈವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ದೈವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ದೈವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪ್ರಭು ಯೇಸುವನ್ನ ಬೆಳೆಸಿದ ಆ ತಾಯಿಯ ಪವಿತ್ರ ದೇಹಕ್ಕೆ ನಮ್ಮನ್ನು, ನಮ್ಮ ಕುಟುಂಬವನ್ನು, ಮಕ್ಕಳನ್ನು ಸಮರ್ಪಿಸುತ್ತಾ ಆ ತಾಯಿಯನ್ನು ಸ್ವಂತ ತಾಯಿಯಾಗಿ ಸ್ವೀಕರಿಸುತ್ತಾ ಪ್ರಭು ಯೇಸುವಿನ ದಿವ್ಯ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸೋಣ. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ದೇವರು ನಮ್ಮ ರಕ್ಷಣೆಗಾಗಿ ಮಾನವರಾದ ರಹಸ್ಯವನ್ನು ನಿಧಾನವಾಗಿ ಧ್ಯಾನಿಸುತ್ತಾ ಪ್ರಾರ್ಥಿಸೋಣ. ದೈವಪುತ್ರರು ಮನುಷ್ಯರಾದರು, ನಮ್ಮೊಡನೆ ಜೀವಿಸಿದರು. ದೈವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ದೈವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪರಮ ತ್ರಿತ್ವಕ್ಕೆ ಕೃತಜ್ಞತೆಯಾಗಿ
ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್. ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲಿಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪ್ರಾರ್ಥಿಸೋಣ. ಓ ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಋನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ನಮ್ಮ ಕರಗಳನ್ನು ಹೃದಯದ ಮೇಲಿಡುವ ದೇವರಿಗೆ ಕೃತಜ್ಞತಾ ಪ್ರಾರ್ಥನೆಯನ್ನ ಸಲ್ಲಿಸೋಣ. ದಯಾ ಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇವೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇವೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವರ ಹೃದಯಗಳಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಲಿ. ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೆನ್. ಕಡೆಯ ಆಶೀರ್ವಾದವನ್ನ ಮತ್ತೊಮ್ಮೆ ಪಡೆಯುವ ಮುನ್ನ ನಮ್ಮ ಮಕ್ಕಳನ್ನು ಈ ದಿವ್ಯ ಬಲಿಪೀಠಕ್ಕೆ ಕಾಣಿಕೆಯಾಗಿ ಸಮರ್ಪಿಸುವ ನಮ್ಮ ಜ್ಞಾನಸ್ಥಾನದ ದಿನವನ್ನು ತಂದೆ ತಾಯಿಯನ್ನು ಜ್ಞಾನ ತಂದೆ ತಾಯಿಯನ್ನು ದೀಕ್ಷಾ ಸ್ನಾನ ನೀಡಿದ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಅವರು ಮೃತರಾಗಿದ್ದರೆ ಅವರ ಆತ್ಮರಕ್ಷಣೆಗಾಗಿ ಪ್ರಾರ್ಥಿಸೋಣ. ಪ್ರಭು ನಿಮ್ಮೊಡನಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿ ಬಾಲ ಯೇಸುವಿನ ಆಶೀರ್ವಾದವನ್ನ ಕೋರೋಣ. ಸರ್ವಶಕ್ತರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನ ರಕ್ಷಿಸಲಿ, ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನ ಆಧರಿಸಲಿ, ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ನಿಮ್ಮನ್ನ ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಾಗಲಿ. ಏಕೆಂದರೆ ಯುಗಾಂತರಕ್ಕೂ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ಸದಾ ಕಾಲು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪರಮ ಪ್ರಸಾದವನ್ನು ಸ್ವೀಕರಿಸಲು ಆಗದವರು ಹಾಗೂ ಅನ್ಯ ಧರ್ಮೀಯರಿದ್ದಲ್ಲಿ ಈ ವೇದಿಕೆ ಮುಂಭಾಗದಲ್ಲಿರುವ ಈ ಹೂಗಳನ್ನು ಭಕ್ತಿ ಭಾವದಿಂದ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇವೆ. ಬಾಲಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಬಾಲಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಕಷ್ಟ ನಷ್ಟ ಬರುತ್ತಿರಲು ವೇದನೆ ತರುತ್ತಿರಲು, ಕಷ್ಟ ನಷ್ಟ ಬರುತ್ತಿರಲು ವೇದನೆ ತರುತ್ತಿರಲು, ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ. ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ. ಬಾಲಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಪುತ್ರರೊಡಗೂಡಿ ಹರಸೆಮ್ಮನು ತಾಯಿ. ಪವಿತ್ರ ಶಿಲುಬೆಯ ಕುರಿತು ನಮ್ಮನ್ನು